ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕರ್ನಾಟಕ ಸಾಂಸ್ಕೃತಿಕ ನಾಯಕರಾದ ಶ್ರೀ ಜಗಜ್ಯೋತಿ ಬಸವಣ್ಣ ಇವರ ಭಾವಚಿತ್ರವನ್ನು ಅನಾವರಣ ಮಾಡಿದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇದೇ ವೇಳೆ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ ರೋಹನ್ ಬೋಪಣ್ಣ ಇವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿನಂದಿಸಿ 50 ಲಕ್ಷ ರೂಪಾಯಿಗಳ ಬಹುಮಾನ ಘೋಷಣೆ ಮಾಡಿದರು. ಸಚಿವರಾದ ಪ್ರಿಯಾಂಕ್ ಖರ್ಗೆ, ಶಿವರಾಜ ತಂಗಡಗಿ, ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಹಾಗೂ ರೋಹನ್ ಬೋಪಣ್ಣ ಇವರ ಕುಟುಂಬದವರು ಹಾಜರಿದ್ದರು. ಕೂತ್ಕೊಳ್ಳಿ, ನಾನು ಇಷ್ಟು ಇರ್ತೇನೆ, ನೀವೇನು ಚಿಂತೆ ಮಾಡಿ. ಸರ್ ಮೇಲೆ ಬಂದ್ಬಿಡಿ ಸರ್, ಸ್ವಲ್ಪ ಮೇಲೆ ಬಂದರೆ ಚೆನ್ನಾಗಿರುತ್ತೆ ಸರ್. ಕ್ಯಾಮ್ರಾ ಯಾರು ನೋಡಿ ಸರ್, ಹಾಕಿ ಸರ್. ಸರ್ ಕೆಳಗಿಂದ ಹಾಕ್ಬೇಕು ಸರ್. ಸರ್ ಕೆಳಗಿಂದ ಸರ್ ಮುಖ ಅಡ್ಡ ಆಗುತ್ತೆ ಸರ್, ಹಿಂಗೆ ಹಾಕಿ ಸರ್. ಹಾಂ ಸರ್ ಒಂದು ನಿಮಿಷ. ಜನನಿಯ ಜೋಗುಣವೇಗ ಸರುಷಿಗಳೇ ಭೂಮಿಗದ ನಾಟಕ ಮಾತೆ. ವಚನಗಳ ಮೂಲಕ ಜನರಿಗೆ ಜನಸಾಮಾನ್ಯರಿಗೆ ತಿಳುವಳಿಕೆ ಬರುವ ರೀತಿಯಲ್ಲಿ ಎಲ್ಲರಿಗೂ ಸುಸ್ವಾಗತ. 12ನೇ ಶತಮಾನದ ಕ್ರಾಂತಿಕಾರಿ ವ್ಯಕ್ತಿಯ ಸಭೆಯಲ್ಲಿ ಮಾನ್ಯ ಸ್ವಾಗತ. ಆಮೇಲೆ ತೆಗೆದು ಪ್ರಾಸ್ ತೆಗೆದು ಸೈಡ್ ನೋಡೋ. ವಚನ ವಿವೇಕ ಕಿರುಬೆಟ್ಟಿಗೆ ಬಿಡುಗಡೆ. ಚಪ್ಪಾಳೆ ಬರಲಿ. ಸುವರ್ಣ ಸಮಯ ಅಂತ ಹೇಳ್ಬೋದು. ಸ್ಟಿಲ್ಲು ಡೌನ್ ಮಾಡಪ್ಪ.